ಕಂಚಿನಡ್ಕ ಆಪತ್ ಬಾಂಧವ ಫ್ರೆಂಡ್ಸ್ ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯ ಆಪತ್ ಬಾಂಧವ ಟ್ರೋಫಿ 2018 ಪಡುಬಿದ್ರೆ ಬೋರ್ಡ್ ಶಾಲಾ ಮೈದಾನದಲ್ಲಿ ನಡೆಯಿತು. ರಕ್ತದಾನ ಶಿಬಿರ ನಡೆಸುವ ಮೂಲಕ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಸಮಾರೋಪ ಸಮಾರಂಭದಲ್ಲಿ ತುಮಕೂರು ಶ್ರೀ ವಿಷ್ಣು ವಿಶೇಷ ಚೇತನ ಕಲಾ ತಂಡದಿಂದ ಗಾನಮೇಳ ನಡೆಸುವ ಮೂಲಕ ಆಪತ್ ಬಾಂಧವ ಮೊಹಮ್ಮದ್ ಆಸಿಫ್ ಸರ್ವರಿಂದ ಪ್ರಶಂಸೆಗೆ ಒಳಗಾದರು. ಈ ಸಂದರ್ಭ ಶ್ರೀ ವಿಷ್ಣು ಕಲಾ ತಂಡಕ್ಕೆ ಆಪತ್ ಬಾಂಧವ ಫ್ರೆಂಡ್ಸ್ ವತಿಯಿಂದ 10,000 ರೂಪಾಯಿ ಸಹಾಯಧನವನ್ನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮುನಿಯಾಲು ಉದಯ್ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಉದಯ್ ಶೆಟ್ಟಿ ಮುನಿಯಾಲು ಅವರು ಮಾತನಾಡಿ, ಯಾವುದೇ ಕೆಲಸ ಮಾಡಿದಾಗ ಟೀಕೆ ಸಾಮಾನ್ಯ, ಯಾವುದಕ್ಕೂ ಜಗ್ಗದೆ ಮುಂದುವರಿದಾಗ ನಮ್ಮ ಗುರಿ ನಾವು ತಲುಪುವ ಮೂಲಕ ಟೀಕೆದಾರರಿಗೆ ತಕ್ಕ ಉತ್ತರವನ್ನ ನೀಡಿದಂತಾಗುತ್ತದೆ ಎಂದರು. ಜನ್ಮ ಶ್ರೇಷ್ಠ ಜನ್ಮ ಅಂತ ನಮಗೆಲ್ಲ ತಿಳಿದಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಕೆಲಸವನ್ನು ಮಾಡಬೇಕು. ಕೆಲಸ ಮಾಡದೇ ಇರೋದಕ್ಕಿಂತ ಏನಾದರೂ ನಮಗೆ ಮನಸ್ಸಲ್ಲಿ ದೇವರೇನು ಹೆಚ್ಚೆ ಕೊಡ್ತಾನೆ ಆ ಕೆಲಸ ಮಾಡೋದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಆಸಿಫ್ ಸಮಾಜದಲ್ಲಿ ಎಷ್ಟೋ ಜನ ಕಣ್ಣು ಮುಚ್ಚಿದವರ ಕಣ್ಣನ್ನು ತೆರೆಯುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಅವರು ಏನೋ ಬೇಸರವನ್ನು ವ್ಯಕ್ತಪಡಿಸಿದರು, ಏನಂತ ನನಗೆ ಗೊತ್ತಿಲ್ಲ. ಸಮಾಜದಲ್ಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಏನೇ ದೊಡ್ಡ ಕೆಲಸ ಮಾಡಲಿ ಅಥವಾ ಸಣ್ಣ ವ್ಯಕ್ತಿ ಸಣ್ಣ ಕೆಲಸ ಮಾಡಲಿ, ಆಗ ಏನಾದರೂ ಟೀಕೆ ಟಿಪ್ಪಣಿಗಳು ಇದ್ದದ್ದೇ, ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಮಾಡುವ ಕೆಲಸ ದೇವರಿಗೆ ಸರಿಯಾಗಿ ಉಂಟಾ, ನಾವು ಮಾಡುವ ಕೆಲಸ ಸರಿಯಾಗಿ ಉಂಟಾ ಅಂತ ನಮ್ಮ ಮನಸ್ಸನ್ನು ಎಣಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಆಯ್ತು. ಅದೇ ನಾವು ದೇವರಿಗೆ ಹತ್ತಿರವಾಗಿ ಬದುಕುವಂಥದ್ದು. ಆ ನಿಟ್ಟಿನಲ್ಲಿ ಆಸಿಫ್ ಈ ಭಾಗದ ತುಂಬಾ ಜನರ ಬಾಳಿನಲ್ಲಿ ಒಳ್ಳೆಯ ಬೆಳಕನ್ನು ಕೊಡುವಂತ, ಯಾಕಂದ್ರೆ ಒಂದು ಆಂಬ್ಯುಲೆನ್ಸ್ ಅನ್ನು ಹಿಡ್ಕೊಂಡು ಸಮಾಜ ಸೇವೆ ಮಾಡುದು. ಯಾಕಂದ್ರೆ ನಮ್ಮ ಈ ಭಾರತದಂತ ದೇಶದಲ್ಲಿ ಅದಕ್ಕಿಂತಲೂ ಈ ಜಾಗದಲ್ಲಿ ಅದರ ಅವಶ್ಯಕತೆ ಇದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ನವೀನ್ ಚಂದ್ರ ಜೆ ಶೆಟ್ಟಿಯವರು, ಸೋಲೆ ಗೆಲುವಿನ ಮೆಟ್ಟಲು, ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ನಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಲ್ಲಿ ಮುಂದೆ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಜೀವನಕ್ಕೂ ಕ್ರೀಡೆಗೂ ಅವಿನಾಭಾವ ಸಂಬಂಧವಿದೆ, ಎರಡರಲ್ಲೂ ಪ್ರಯತ್ನ ಅಗತ್ಯವೆಂದರು. ಎಲ್ಲ ಅಡೆತಡೆಗಳು, ಕೆಲವು ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ಆ ಎತ್ತರದಲ್ಲಿರುವಂತಹ ವ್ಯಕ್ತಿಗೂ ಬರುತ್ತೆ, ಕೆಳಗಿಂದ ಕೆಲಸ ಮಾಡುವಂಥ ವ್ಯಕ್ತಿಗೂ ಬರುತ್ತೆ. ಅದನ್ನೆಲ್ಲವನ್ನು ಎದುರಿಸಿ ನಾವು ಸಾಧನೆಯನ್ನು ಸಾಧಿಸಿ ತೋರಿಸಿದಾಗ ಜನ ನಮ್ಮನ್ನು ಮೆತ್ತಾರೆ. ಯಾರು ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವರಿಗೆ ಉತ್ತರವನ್ನು ಆ ಜನಗಳಿಗೆ ಕೊಡ್ತಾರೆ. ಇದಕ್ಕೆ ಉದಾಹರಣೆ ಇವತ್ತು ನಮ್ಮ ಆಪದ್ಭಾವ ತಂಡದವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಉತ್ತಮವಾದ ಕೆಲಸ ಮಾಡುವಾಗ ಕೆಲವೊಂದು ಅಡೆತಡೆಗಳು ಬರುವುದು ಸಾಮಾನ್ಯ. ಅದನ್ನು ಮೆಟ್ಟಿ ಎದೆಗುಂದಿದೆ ನಾವು ಮುನ್ನಡೆಯಬೇಕು. ಮುನ್ನಡೆದದರಲ್ಲಿ ಜಯವನ್ನು ಸಾಧಿಸಬೇಕು. ಆ ಜಯಕ್ಕೆ ನಮಗೆ ತನ್ನಷ್ಟಕ್ಕೆ ಆ ಉತ್ತರಗಳು, ಜನಗಳಿಗೆ ಕೊಡುವಂಥ ಉತ್ತರಗಳು ಅದೇ ನಮಗೆ ಉತ್ತರ ಆಗಿ ಮಾರ್ಪಾಡಾಗ್ತದೆ. ಇವತ್ತು ಈ ನಿಟ್ಟಿನಲ್ಲಿ ಅನೇಕಾರು ಸಮಾಜಮುಖಿ ಸೇವೆಗಳನ್ನು ಈ ಭಾಗದಲ್ಲಿ ಮಾಡಿಕೊಂಡು ಆಪತ್ ಬಾಂಧವ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಖಾಲಿ ಸಾಮಾಜಿಕ ಜೀವನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಒಂದು ಕ್ರೀಡಾ ರಂಜನೆಯನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಕ್ರೀಡಾ ರಂಜನೆಯನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಯಶಸ್ವಿಯಾಗಿ ಮುಗಿದಿದೆ. ಖಂಡಿತ ಗೆದ್ದಂತ ತಂಡಗಳನ್ನು ಖಂಡಿತ ಇದೇ ವೇಳೆ ಅತ್ಯಾಧುನಿಕ ಆಪತ್ ಬಾಂಧವ ಕಲ್ಪತರು ಆಂಬ್ಯುಲೆನ್ಸ್ ಅನ್ನ ಮುಂಬೈ ಉದ್ಯಮಿ ಕರ್ನಿರೆ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಲಿಷ್ಠ ಮಲ್ಪೆ ರಿಯಲ್ ಫೈಟರ್ಸ್ ತಂಡ ಮುಲ್ಕಿ ಸ್ಪಾನ್ ಮರೈನ್ ತಂಡವನ್ನ ಸೋಲಿಸುವ ಮೂಲಕ ಆಪತ್ ಬಾಂಧವ ಟ್ರೋಫಿ 2018 ಸಹಿತ ನಗದು 50,000 ರೂಪಾಯಿಯನ್ನ ಪಡೆಯಿತು. ಪರಾಜಯ ಕಂಡ ಸ್ಪಾನ್ ಮರೈನ್ ತಂಡವು ದ್ವಿತೀಯ ಟ್ರೋಫಿ ಸಹಿತ ನಗದು ರೂಪಾಯಿ 30,000ವನ್ನ ಪಡೆಯಿತು. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.